ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಅವರು ಆಯೋಜಿಸಿರುವ ಸಾಧಕರುಗಳಿಗೆ ಗೌರವಿಸುವ ಅಭಿನಂದನಾ ಸಂಭ್ರಮ 2019 ಕಾರ್ಯಕ್ರಮವು ಉಡುಪಿಯ ಚಿತ್ತರಂಜನ್ ವೃತ್ತದ ಬಳಿ ಇರುವ ಸ್ವದೇಶ್ ಹೆರಿಟೇಜ್ ಹೋಟೆಲ್ನ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಶ್ರೇಷ್ಠ ಸಹಕಾರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಬಡಗಪೇಟು ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮನೋಹರ್ ಶೆಟ್ಟಿ, ಸಮಾಜ ಸೇವಕ ಸಾಹಿತಿ ತಾರನಾಥ್ ಮೆಸ್ತಾ ಶಿರೂರು, ಮುಳುಗು ತಜ್ಞ ಅರುಣಕುಮಾರ್ ದೆಂದರಪೇಟು ಅವರುಗಳನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಾಧಕರುಗಳಿಗೆ ಗೌರವಿಸುವಾಗ ಸಾಮಾನ್ಯವಾಗಿ ಮೈಸೂರಾಪೇಟ ತಲೆಗಿಟ್ಟು ಗೌರವಿಸುವುದು ಸನ್ಮಾನ ಸಂಪ್ರದಾಯ ರೂಢಿಯಾಗಿರುತ್ತದೆ. ಯಾವಾಗಲೂ ವಿನೂತನ ಪರಿಕಲ್ಪನೆಗೆ ಒತ್ತು ನೀಡುವ ಸಮಿತಿಯವರು ತುಳುನಾಡಿನ ಕೃಷಿಯ ಪ್ರತೀಕವಾದ ತಿರಿ ಮಾದರಿಯ ಪೇಟದ ಕಲಾಕೃತಿಗಳನ್ನು ಸಾಧಕರುಗಳ ತಲೆಗೆ ತೊಡಿಸಿದ್ದು ನೆರೆದ ಸಭಿಕರ ಗಮನ ಸೆಳೆಯಿತು. ಅಳಿವಿನಂಚಿನಲ್ಲಿರುವ ಕರಾವಳಿಯ ಕೃಷಿ ಪದ್ಧತಿಯ ಸಂಪ್ರದಾಯದ ಪರಿಚಯವು ವೇದಿಕೆಯಲ್ಲಿ ಅನಾವರಣಗೊಂಡಿತ್ತು. ಸನ್ಮಾನಿತರ ಸಾಲಿನಲ್ಲಿ ಮಾತನಾಡಿದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಮತ್ತು ಮನೋಹರ್ ಶೆಟ್ಟಿ ಅವರು, ನಾಗರಿಕ ಸಮಿತಿಯು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸುತ್ತಿರುವ ನಿರಂತರವಾದ ಸೇವೆಯನ್ನ ನೆನಪಿಸಿದ್ರು. ತಮಗೆ ಇದುವರೆಗೆ ಪಡೆದ ಸನ್ಮಾನಗಳಲ್ಲಿ ಇದೊಂದು ಅವಿಸ್ಮರಣೀಯ ಸನ್ಮಾನವೆಂದು ಉಲ್ಲೇಖಿಸಿದ್ರು. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಿತ್ಯಾನಂದ ಒಳಗಾಡುವವರದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ವೈಶಿಷ್ಟ್ಯತೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಗೌರವಾಧ್ಯಕ್ಷರು ನನ್ನ ಆತ್ಮೀಯರಾದ ನಾಗೇಶ್ ಹೆಗಡೆಯವರೇ, ವಿಶೇಷವಾಗಿ ನಮ್ಮ ಧರ್ಮಗುರುಗಳು ಗೂಡುದೀಪ ಸ್ಪರ್ಧೆಯಲ್ಲಿ ಎಲ್ಲೂ ಇಲ್ಲದಂಥ ಗೂಡುದೀಪ ಆಚರಣೆ ಮಾಡಿದರು. ಯಾವುದೇ ಸೌಹಾರ್ದಯುತವಾಗಿ ಹೋಮ ಸೌಹಾರ್ದವನ್ನು ದೂರೀಕರಿಸುವಂಥದ್ರ ಬಗ್ಗೆ ಅಥವಾ ಜನಗಳಿಗೆ ಪರಸ್ಪರ ಧರ್ಮ ಮತದ ಬಗ್ಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮಗಳಿರ್ಬೋದು, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಅಥವಾ ರಾಜ್ಯ ಹೆದ್ದಾರಿಯಲ್ಲಿ ಅನೇಕ ಅಪಘಾತಗಳು ಅವಘಡಗಳು ಸಂಭವಿಸಿದಾಗ ಅವರಿಗೆ ಕ್ರಿಸ್ಮಸ್ ಓಪನ್ ಇಟ್ಕೊಂಡು ಸ್ಕೂಲ್ ರಜೆ ಹಾಕೊಂಡು ರಜೆ ಆದಾಗ ಬರ್ಬೇರೆ ಫಾದರ್ ಬರ್ಬೇಕು, ನೀವು ಬಂದಾಗ ಪೂರ ಊರ ಎಡ್ಡೆ ಕೆಲಸ ಮಲ್ತು ಬರೋಡು ಬಂದ್ಬೇರೆ, ಸರ್ವಿಸಸ್ ಮಲ್ತು ಬರೋಡು ಬಂದ್ಬೇರೆ ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಬರ್ಬೇರೆ ಸರ್ವಿಸ್ ಸ್ಕೂಲ್ ಸ್ಟಾರ್ಟ್ ಹಾಕೊಂಡು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟ ಫಸ್ಟ್ ಉಳ್ಗಡೆ ಕೇಳ್ಬೇರೆ ಫಾದರ್ ಕೇಳ್ಬೇರೆ ಇದಾದ ಮಲ್ತ ಕೇಳ್ಬೇರೆ ಇನ್ನು ಯಾರನ್ನ ಸರ್ವಿಸ್ ಮಲ್ದ ಅಂಚೆ ಬಂದ್ಬೇರೆ ಸರ್ವಿಸ್ ಕೇಳಿದಾಗ ಬಂದ್ಬೇ ಯಾರ ಕಣ್ಣು ತೋಜನೆ ರೋಡ್ ಕ್ರಾಸ್ ಮಲ್ಪ ಬಂದ್ಬೇರೆ ಬಾರಿ ಖುಷಿ ಅಂತ ಬಂದ್ಬೇರ ಬಾರಿ ಎಡ್ಡೆ ಅಂತ ಬಂದು ಫಾದರ್ ಬಂದ್ಬೇರೆ ಸೆಕೆಂಡ್ ಜನಕ್ಕೆ ಬಂದ್ಬೇರೆ ಸೆಕೆಂಡ್ ಹುಡುಗರು ಕೇಳುವ ಈದಾದ ಮಲ್ತ ಕೇಳಿದ್ರೆ ಅಪ್ಪ ಯಾರ ಕಣ್ಣು ತೋಜನೆ ರೋಡ್ ಕ್ರಾಸ್ ಮಲ್ಪ ಅಂದ್ರೆ ನಿಕ್ಕಲು ಅಂಚನೆ ತಿಕ್ಕಲ ಅಂಚೆ ಬಂದ್ಬಿಡು ಆಡ ಗುಡ್ ಗುಡ್ ಬಂದ್ಬಿಡು ಮುಜ್ಜದಕ್ಕೆ ಏನಾಗ ಮುಜ್ಜದೆಲ್ಲ ಬಂದ್ಬೆ ಅಂದ್ರೆ ಯಾರ ಕಣ್ಣು ತೋಜನೆ ರೋಡ್ ಕ್ರಾಸ್ ಮಾಡ್ತಾರೆ ಮೂಜಿ ಜನಲ್ಲ ಹೆಚ್ಚ ಆ್ಯಕ್ಚುಲಿ ಆಯ ಮನೆ ಬಂದು ಅಂತಂದ್ರೆ ಕಣ್ಣು ತೋಜನೆ ಈ ಜನ ಮಗು ಸರ್ವಿಸ್ ಮಾಡ್ಕೊಡೋದು ಬಂದ ರೋಡ್ ಹುಡುಗರ ಈಚೆ ಕಂಡ್ರೆ ರೋಡ್ ಹುಡುಗರ ಹಂಚಿಕೊಳ್ಳೋದು ಈ ಸರ್ವಿಸ್ ಆಗ್ತದೆ ಅಚ್ಚಾ ಹೆಂಗ್ ಅಂತ ಸರ್ವಿಸ್ ಮಾಡೋದು ಗೊತ್ತಿದ್ದಿ ಬಟ್ ಯಾರು ಬಂದೆ ಏನು ವರ್ಕ್ ಮಾಡಿದೆ ಟೂರಿಸಂ ಮಾಡಿದ್ದೀನಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮದರ್ ಆಫ್ ಸಾರೋಸ್ ಚರ್ಚ್ನ ಧರ್ಮಗುರು ಫಾದರ್ ವಲೇರಿಯನ್ ಮೆಂಡೋನ್ಸಾ ಅವರು ಆಶೀರ್ವಚನ ನೀಡಿದ್ರು. ಸದ್ಭಾವನಾ ಸಮಿತಿಯ ಕಾರ್ಯದರ್ಶಿ ಅಕ್ಬರ್ ಅಲಿ ಅವರು ಶುಭ ಹಾರೈಸಿದ್ರು. ಉಡುಪಿ ಜಿಲ್ಲಾ ವಚನ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದ ಬೋಜರಾಜ್ ಅರ್ಕಿದಿಯೂರು, ನಿತ್ಯಾನಂದ ಮಂದಿರ ಮಠದ ಪದಾಧಿಕಾರಿ ಯೋಗೀಶ್ ಅನ್ಬೋಗ್, ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳು, ಮಿತ್ರ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಸಮಿತಿಯ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.